ಹಲೋ ಹಾಯ್ ಗಾಯ್ಸ್, ಮತ್ತೆ ಹೇಗಿದ್ದೀರಲ್ಲ? ಗುಡ್ ಮಾರ್ನಿಂಗ್. ಮತ್ತೆ ಇವತ್ತು ಇನ್ಸ್ಟಾಗ್ರಾಮ್ ಒಂದು ಟ್ರಿಕ್ ಹೇಳಿ ಕೊಡ್ತಿದ್ದೇನೆ. ಒಂದು ಯಾವಾಗ ನೋಡಿದ್ರು ಇನ್ಸ್ಟಾಗ್ರಾಮ್ ಟ್ರಿಕ್ ಮುಗಿತಲ್ಲ. ಯಾಕಂದ್ರೆ ಯೂಸ್ಫುಲ್ ಆಗಿ ಇರುತ್ತೆ. ಯಾಕಂದ್ರೆ ಇನ್ಸ್ಟಾಗ್ರಾಮ್ ಹೈಯೆಸ್ಟ್ ಯೂಸ್ ಮಾಡ್ತಿರ್ತೀರಿ. ಅದಕ್ಕೋಸ್ಕರ ನಾನು ಇನ್ಸ್ಟಾಗ್ರಾಮ್ ಬಗ್ಗೆ ಸ್ವಲ್ಪ ಜಾಸ್ತಿನೇ ಟ್ರಿಕ್ ಹೇಳ್ತಿದ್ದೆ. ನನ್ನ ಫ್ರೆಂಡ್ ಯಾವಾಗ್ಲೂ ನಂದು ಹ್ಯಾಕ್ ಆಗಿದೆ, ನಂಗೆ ಟ್ರಿಕ್ ಹೇಳ್ಕೊಡು ಹಾಗೆ ಹೀಗೆಲ್ಲ ಹೇಳ್ತಾ ಇರ್ತೇನೆ. ಅದಕ್ಕೋಸ್ಕರ ಇವತ್ತು ನಾನು ಇನ್ಸ್ಟಾಗ್ರಾಮ್ ಒಂದು ಸಣ್ಣದೊಂದು ಟ್ರಿಕ್ ಹೇಳಿ ಕೊಡ್ತೇನೆ. ಯಾವ್ದಂದ್ರೆ, ಈಗ ನಿಮ್ ಫ್ರೆಂಡ್ ಈಗ ವಿಡಿಯೋಸ್ ಎಲ್ಲ ಶೇರ್ ಮಾಡ್ತಿದ್ದೀರಲ್ಲ, ಅದನ್ನು ಡೈರೆಕ್ಟ್ ಆಗಿ ಶೇರ್ ಮಾಡೋದಂದ್ರೆ ಶೇರ್ ಬಟನ್ ಅನ್ನು ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಅದ್ರ ನಿಮ್ಗೆ ಎಲ್ಲರದ್ದು ಪ್ರೊಫೈಲ್ ಬರುತ್ತೆ, ಅದಕ್ಕೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಆಯ್ತು, ಅದ್ರಿಗೆ ಶೇರ್ ಆಗುತ್ತೆ. ಅದೊಂದು ಮೊದಲನೇ ಟ್ರಿಕ್. ಎರಡನೇ ಟ್ರಿಕ್ ಏನಂದ್ರೆ, ನೀವು ಏನ್ ಮಾಡ್ಬೇಕಂದ್ರೆ, ನಿಮ್ದು ಈಗ ರಿಪೋರ್ಟ್ ಮಾಡ್ಲಿಕ್ಕೆ ಇರ್ತದೆ. ರಿಪೋರ್ಟ್ ಮಾಡೋದಂದ್ರೆ ಹೇಗಂದ್ರೆ, ನೀವು ಜಸ್ಟ್ ಮೊಬೈಲ್ ಅನ್ನು ಶೇಕ್ ಮಾಡಿದ್ರೆ ಸಾಕು, ರಿಪೋರ್ಟ್ ಆಗಿ ಬಿಡುತ್ತೆ. ನೋಡಿ, ಬೇಗ ಟ್ರೈ ಮಾಡಿ. ಮತ್ತೆ ನೆಕ್ಸ್ಟ್ ಮೂರನೇ ಟ್ರಿಕ್ ಬಂದ್ಬಿಟ್ಟು, ನೀವು ನಿಮ್ದು ಈಗ ಏನು ರೀಲ್ಸ್ ಎಲ್ಲ ಸರ್ಚ್ ಮಾಡ್ತೀವಿ, ಅದರಲ್ಲಿ ಸರ್ಚ್ ಬಟನ್ ಅಂತ ಬರುತ್ತೆ. ಆ ಸರ್ಚ್ ಬಟನ್ ಅನ್ನು ಓಕೆ ಮಾಡಿದ್ರೆ ಮಾತ್ರ ನಿಮಗೆ ಹೋಗುತ್ತಲ್ಲ. ಅದಕ್ಕೋಸ್ಕರ ಸರ್ಚ್ ಬಟನ್ ಅನ್ನು ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಸರ್ಚ್ ಬಟನ್ ಅನ್ನು ಪ್ರೆಸ್ ಮಾಡಿ ಇಟ್ಕೊಳ್ಳಿ. ನಂತರ ನಿಮಗೆ ಡೈರೆಕ್ಟ್ ಆಗಿ ಅದರಲ್ಲಿ ನಿಮ್ದು ಏನು ಸರ್ಚ್ ಮಾಡ್ತೀವಿ ಅದನ್ನು ಹಾಕ್ಬಹುದು. ಹಾಗೆ ಈ ಮೂರು ಟ್ರಿಕ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.